ರಿಕ್ಷಾ ಚಾಲಕ ಸೇರಿದಂತೆ ಆತನ ಇಬ್ಬರು ಸ್ನೇಹಿತರು ಸೇರಿಕೊಂಡು ಪಶ್ಚಿಮ ಬಂಗಾಳ ಮೂಲದ ಯುವತಿಯ ಮೇಲೆ ದೌರ್ಜನ್ಯ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಸಂತ್ರಸ್ತ ಯುವತಿಯ ಸಹೋದರಿ ರಿಕ್ಷಾ ಚಾಲಕನಿಗೆ ₹2,000 ಗೂಗಲ್ ಪೇ ಮಾಡಿ ಸುರಕ್ಷಿತವಾಗಿ ಸಹೋದರಿಯನ್ನ ರೈಲು ಹತ್ತಿಸುವಂತೆ ಕೇಳಿಕೊಂಡಿದ್ದಾಳೆಂಬುದಾಗಿ ತನಿಖೆ ವೇಳೆ ತಿಳಿದುಬಂದಿದೆ. ಆದರೆ ಆರೋಪಿಗಳು ಅದನ್ನೇ ದುರ್ಬಳಕೆ ಮಾಡಿ ಯುವತಿ ಮೇಲೆ ಪೈಶಾಚಿಕ ಕೃತ್ಯ ಎಸಗಿರುವುದು ಬಯಲಾಗಿದೆ. ಆರೋಪಿಗಳಾದ ರಿಕ್ಷಾ ಚಾಲಕ ಪ್ರಭುರಾಜ್, ಆತನ ಸ್ನೇಹಿತ ಡೆಲಿವರಿ ಬಾಯ್ ಮಣಿ ಮತ್ತು ಎಲೆಕ್ಟ್ರಿಷಿಯನ್ ಆಗಿರುವ ಮಿಥುನ್ನನ್ನ ಕೃತ್ಯ ನಡೆಸಿದ 24 ಗಂಟೆಗಳೊಳಗೆ ಬಂಧಿಸಲಾಗಿತ್ತು. ಸಂತ್ರಸ್ತೆ ಯುವತಿ 3 ರಿಂದ 4 ತಿಂಗಳುಗಳ ಹಿಂದೆ ಪ್ರಿಯತಮನ ಜೊತೆ ಊರು ಬಿಟ್ಟು ಆತನ ಜೊತೆ ಕೇರಳ ಕಡೆಗೆ ಕೆಲಸಕ್ಕೆ ಬಂದಿದ್ಲು. ಆದರೆ ಏಪ್ರಿಲ್ 17ರಂದು ಇಬ್ಬರ ನಡುವೆ ಜಗಳ ನಡೆದಿದ್ದು, ಪ್ರಿಯತಮ ಜಗಳ ನಡೆಸಿ ಮೊಬೈಲ್ ಅನ್ನ ಒಡೆದು ಹಾಕಿ ಮನೆಯಿಂದ ಹೊರಹಾಕಿದ್ದಾನೆ. ಇದರಿಂದ ನೊಂದ ಯುವತಿ ಕೇರಳದಿಂದ ಮಂಗಳೂರಿಗೆ ಬರುವ ರೈಲು ಹತ್ತಿದ್ಲು. ಮಂಗಳೂರಿನಲ್ಲಿ ಇಳಿದಾಕೆ ಊರಿಗೆ ಹೋಗಲು ಹಣವಿಲ್ಲದೆ ಅಸಹಾಯಕಳಾಗಿ ಇದ್ದು, ರಿಕ್ಷಾ ಚಾಲಕ ಪ್ರಭುರಾಜ್ ಜೊತೆಗೆ ಅಲವತ್ತು ತೋಡಿಕೊಂಡಿದ್ಲು. ಅದನ್ನೇ ದುರ್ಬಳಕೆ ನಡೆಸಿಕೊಂಡಂತಹ ಚಾಲಕ ಆಕೆಯ ಮೊಬೈಲ್ ರಿಪೇರಿ ನಡೆಸಿದ ನಂತರ ಪಶ್ಚಿಮ ಬಂಗಾಳದಲ್ಲಿರುವ ಸಹೋದರಿಗೆ ಕರೆ ಮಾಡುವಂತೆ ಮಾಡಿದ್ನು. ಅಲ್ಲಿ ಸಹೋದರಿ ಊರಿಗೆ ಬರುವ ಇಂಗಿತವನ್ನ ವ್ಯಕ್ತಪಡಿಸುತ್ತಿದ್ದಂತೆ ಸಹೋದರಿ ರಿಕ್ಷಾ ಚಾಲಕನಲ್ಲಿ ಸಹಾಯ ಯಾಚಿಸಿ ₹2,000 ಗೂಗಲ್ ಪೇ ಮಾಡಿ ಊರಿನ ರೈಲು ಹತ್ತಿಸುವಂತೆ ಭಿನ್ನವಿಸಿಕೊಂಡಿದ್ದಾಳೆ. ಆದರೆ ಪ್ರಭುರಾಜ್ ನಡೆಸಿದ ಕೃತ್ಯವೇ ಬೇರೆಯಾಗಿತ್ತು. ಕನಿಷ್ಠ ಮಾನವೀಯತೆ ತೋರದೆ ಯುವತಿಯನ್ನ ದುರ್ಬಳಕೆ ಮಾಡುವ ಆಲೋಚನೆಯಿಂದ ಪಶ್ಚಿಮ ಬಂಗಾಳದ ರೈಲು ತಡವಾಗಿದೆ ಎಂಬುದಾಗಿ ನಂಬಿಸಿ 5 ರಿಂದ 6 ಗಂಟೆಗಳ ಕಾಲ ರಿಕ್ಷಾದಲ್ಲೇ ತಿರುಗಿಸಿ ಮತ್ತು ಬರುವ ಪಾನೀಯ ಕುಡಿಸಿ ತಡರಾತ್ರಿ ವೇಳೆ ಮೂವರು ಸೇರಿಕೊಂಡು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಆರೋಪಿ ಮಿಥುನ್ ವಿರುದ್ಧ ಪಾಂಡೇಶ್ವರ ಮಹಿಳಾ ಠಾಣೆಯಲ್ಲಿ ಲೈಂಗಿಕ ಕಿರುಕುಳ ಕುರಿತು ಪ್ರಕರಣ ದಾಖಲಾಗಿದ್ದರೆ, ಉಳ್ಳಾಲ ಠಾಣೆಗೆ ಮಹಿಳಾ ಸಂಬಂಧಿತ ಪ್ರಕರಣಕ್ಕೆ ಹಲವು ಬಾರಿ ಮೆಟ್ಟಿಲು ಹತ್ತಿದ್ದ ಡೆಲಿವರಿ ಬಾಯ್ ಮಣಿ ವಿರುದ್ಧ ಕಂಕನಾಡಿ ಠಾಣೆಯಲ್ಲಿ ಕಳವು ಪ್ರಕರಣ ಇದೆ.